Maestro Productions presents in association with Namma TV, hence Dare to Dance, powered by Nisargalaya Brahmi Oil, Gadi Detergent, Bhumi Villas, Propipo.com, co-sponsored by Maestro Interior, Ace Promoters and Developers, Merger Soda, Aruna Masala, Mcar.com, Sun Premium Refined Sunflower Oil, associate sponsor, Replica Hair Replacement, Nanturu, Soumya Travels, JP Lights and Appliances, Master for Quality Baking, Event Partner RDC, Venue Partner Forum Fizo Mall, Costume Partner Off Limits, Web Partner NewsKarnataka.com. ಕರಾವಳಿಯ ಜನತೆಗೆ ನೃತ್ಯದ ರಸದ ಔತಣ ಬಡಿಸಲು ಬರ್ತಾ ಇರುವ ಇನ್ನೊಂದು ದೊಡ್ಡ ರಿಯಾಲಿಟಿ ಶೋನೇ ಹೆಮ್ಸ್ ಡೇರ್ ಟು ಡಾನ್ಸ್. ಸುಮಾರು 4 ತಿಂಗಳುಗಳ ಕಾಲ ಕರಾವಳಿಯ ಪ್ರತಿ ಮನೆಯಲ್ಲೂ ನೃತ್ಯದ ಕಲರವ ಶುರುವಾಗಲಿದೆ. ಮಾಸ್ಟರ್ ಪ್ರೊಡಕ್ಷನ್ಸ್ ಮತ್ತು ನಮ್ಮ ಟಿವಿ ಅರ್ಪಿಸ್ತಾ ಇರೋ ಈ ಡೇರ್ ಟು ಡಾನ್ಸ್ ನ ಆಡಿಷನ್ ಸುತ್ತು ನಡೆದದ್ದು ಮಂಗಳೂರಿನ ಹೆಸರಾಂತ ಶಾಪಿಂಗ್ ಮಾಲ್ ಫಾರಂ ಫಿಸೋ ಮಾಲ್ ನಲ್ಲಿ. ಹಾಯ್, ಹಲೋ ಮಂಗಳೂರು, ಹೇಗಿದ್ದೀರಾ? ಗೆಜ್ಜೆ ಕಟ್ಕೊಂಡು ಕುಣಿಯೋದಾಗ್ಲಿ, ಮ್ಯೂಸಿಕ್ ತಕ್ಕಂತೆ ನಲಿಯೋದಾಗ್ಲಿ, ಮಂಗಳೂರು ಅಂದ್ರೆ ಎಲ್ಲದಕ್ಕೂ ಸೈ ಅಂತದೇ ಒಂದು ಹೊಸದಾದಂಥ ರಿಯಾಲಿಟಿ ಶೋ ಬಂದಿದೆ ನಮ್ಮ ಮಂಗಳೂರಿಗೆ. ಮೇಸ್ಟ್ರೋ ಪ್ರೊಡಕ್ಷನ್ಸ್ ಹಾಗೂ ನಮ್ಮ ಟಿವಿಯ ಸಹಯೋಗದೊಂದಿಗೆ ಡೇರ್ ಟು ಡಾನ್ಸ್. ಕಾರ್ಯಕ್ರಮ ಈಗಾಗಲೇ ಆಡಿಷನ್ ಸ್ಟಾರ್ಟ್ ಆಗಿದೆ. ಎಲ್ಲಿ? ಮೈ ಗಾಡ್, ನೋಡ್ತಾ ಇದ್ದೀರಾ, ಮಂಗಳೂರಿನ ಅತಿ ದೊಡ್ಡ ಶಾಪಿಂಗ್ ಮಾಲ್ ಫಾರಂ ಫಿಜಾ ಮಾಲ್ ನಲ್ಲಿ ಆಡಿಷನ್ಸ್ ನಡೀತಾ ಇದೆ. ಕರಾವಳಿ ಕರ್ನಾಟಕದ ಅತಿ ದೊಡ್ಡ ರಿಯಾಲಿಟಿ ಶೋ, ಡಾನ್ಸ್ ರಿಯಾಲಿಟಿ ಶೋ ಅಂತ ನಾವು ಯಾವಾಗಲೂ ಹೇಳ್ತೀವಿ. ಆದರೆ ಕರಾವಳಿ ಕರ್ನಾಟಕವನ್ನು ಹೊರತುಪಡಿಸಿ ಎಲ್ಲೆಲ್ಲಿಂದ ಅಂದರೆ ಬೆಂಗಳೂರು, ಕೂರ್ಗ್, ಮಡಿಕೇರಿ, ಮುಂಬೈಗಿಂತ ಜನರು ಬಂದಿದ್ದಾರೆ. ಸ್ಪರ್ಧಾಳುಗಳು ಬಂದು ಬೆಳಗ್ಗೆಯಿಂದ ಆಡಿಷನ್ಗೋಸ್ಕರ ಕಾಯ್ತಾ ಇದ್ದಾರೆ. ಅಂದರೆ ಇದು ಎಷ್ಟೊಂದು ಡೇರಿಂಗ್ ಕಾಂಪಿಟಿಷನ್, ಅದಕ್ಕೆ ಹೇಳ್ತಾ ಇದ್ದಾರೆ ಡೇರ್ ಟು ಡಾನ್ಸ್. ಮೇಸ್ಟ್ರೋ ಪ್ರೊಡಕ್ಷನ್ಸ್ ಇನ್ ಅಸೋಸಿಯೇಷನ್ ವಿತ್ ನಮ್ಮ ಟಿವಿ ಹೊಸದಾದಂಥ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸಿದೆ. ಇಲ್ಲಿ ಏನಾಗ್ತಾ ಇದೆ, ಏನು ಮಾಡ್ಲಿಕ್ಕಿದ್ದಾರೆ, ವಾಟ್ ಈಸ್ ವೇಟಿಂಗ್ ಅಸ್ ಅಂತ ನೋಡಬೇಕಾದ್ರೆ ಯು ಹ್ಯಾವ್ ಟು ಕಮ್ ವಿತ್ ಮೀ ಅಪ್ ದೇರ್. ಏನಾಗ್ತಾ ಇದೆ ಅಂದರೆ ನೋಡ್ಬಿಟ್ಟು ಬರೋಣ. ಕಮ್ ಆನ್. ಮಂಗಳೂರಲ್ಲಿ ದಿ ಪ್ಲೇಸ್ ಫಾರ್ ಶಾಪಿಂಗ್. ಹಾಗಾದ್ರೆ ಕ್ರೌಡ್ ಯಾವಾಗಲೂ ಫುಲ್ ಆಗಿರುತ್ತೆ, ಆದ್ರೆ ಈ ದಿನ ಕ್ರೌಡ್ ಫುಲ್ ಆಗಿದೆ ವಿತ್ ಡೇರ್ ಟು ಡಾನ್ಸ್. ನಮ್ಮ ಟಿವಿಯಲ್ಲಿ ಹೊಸದಾಗಿ ಮೂಡಿ ಬರುವಂತ ಈ ಡೇರ್ ಟು ಡಾನ್ಸ್ ಮೇಸ್ಟ್ರೋ ಪ್ರೊಡಕ್ಷನ್ ನ ಸಹಯೋಗದಲ್ಲಿ ಮಾಡ್ತಾ ಇರುವಂತ ಈ ಕಾರ್ಯಕ್ರಮದಲ್ಲಿ ಎಷ್ಟೊಂದು ಜನ ಪಾರ್ಟಿಸಿಪೆಂಟ್ಸ್ ರೆಡಿ ಆಗಿದ್ದಾರೆ ಟು ಪಾರ್ಟಿಸಿಪೇಟ್ ಇನ್ ಡೇರ್ ಟು ಡಾನ್ಸ್. ಯಾವಾಗಲೂ ಕರಾವಳಿ ಕರ್ನಾಟಕ ಅಂದ್ರೆ ನಮ್ಮ ಮಂಗಳೂರು, ಸುರತ್ಕಲ್, ಎಲ್ಲಿಂದೆಲ್ಲ ಬಂದಿದ್ದೀರಪ್ಪ? ಮ್ಯಾಂಗ್ಳೂರ್, ಮೇನ್ ಫ್ರಮ್ ಮ್ಯಾಂಗ್ಳೂರ್. ಕಾರ್ಕಳದಿಂದ ಬಂದಂತ ಟೀಮ್ ನೀವು. ಕೃಷ್ಣಾಪುರ, ಸುರತ್ಕಲ್ನಿಂದ ಬಂದಂತ ಟೀಮ್ ನೀವು. ಆಹಾ, ಪುತ್ತೂರ್ದ ಮುತ್ತಲು ವೈಟ್ ಪಾಡೊಂದು ಬ್ಲಾಕ್ ಜೇಮ್ಸ್ ಒಟ್ಟಿಗೆ ಬೈದಾರೆ. ಓಕೆ, ನೀವು ಮುಂಬೈ ಅಂಚಿ ಮುಂಬೈಯಿಂದ ಕೂಡ ಬಂದಿದ್ದಾರೆ. ಓಕೆ, ಲವ್ಲಿ. ಎಲ್ಲೆಲ್ಲಿಂದ ಬಂದಂತ ಈ ಪಾರ್ಟಿಸಿಪೆಂಟ್ಸ್ ಕಾಯ್ತಾ ಇದ್ದಾರೆ. ಬೆಳಗ್ಗೆಯಿಂದ ಆಡಿಷನ್ ಸ್ಟಾರ್ಟ್ ಆಗಿದೆ. ಯಾವಾಗ ನಮ್ ಚಾನ್ಸ್ ಸಿಗುತ್ತೆ, ಜಡ್ಜಸ್ ಯಾವ ರೀತಿಯಲ್ಲಿ ಮಾರ್ಕ್ಸ್ ಕೊಡ್ತಾರೆ ಅಂತ. ಸೊ ಐ ಯು ಎಕ್ಸೈಟೆಡ್? ಏನಾಗುತ್ತೆ, ಹೌ ಇಸ್ ಯೋರ್ ಪ್ರಿಪರೇಷನ್? ಯಾಕಂದ್ರೆ ಆಡಿಷನ್ ರೌಂಡಿಗೆ ಯು ಡೋಂಟ್ ಹ್ಯಾವ್ ಟು ಗಿವ್ ಯುವರ್ ಬೆಸ್ಟ್. ಆದ್ರೆ ಬೆಸ್ಟ್ ಕೊಡದೇ ಇದ್ರೆ ಎಲ್ಲಾದ್ರೂ ಫಸ್ಟ್ ರೌಂಡ್ ಅಲ್ಲೇ ಔಟ್ ಆದ್ರೆ, ಸೊ ಹೌ ಇಸ್ ಇಟ್? ನಮ್ದು ಪ್ರಾಕ್ಟೀಸ್ ತುಂಬಾನೇ ಚೆನ್ನಾಗಿದೆ, ಸೊ ನಾವು ಸೆಲೆಕ್ಟ್ ಆಗ್ತೀವಿ. ಕಾನ್ಫಿಡೆನ್ಸ್ ಇದೆ, ಅದಪ್ಪ ಮಾತು. ಓಕೆ, ನೀವು ಸುಮಾರು ಕಾಂಪಿಟೇಷನ್ ಹೋಗಿ ವಿನ್ ಆಗಿ ಬಂದಿರುವಂತ ಟೀಮ್, ರೈಟ್? ಎಸ್. ನಿಮ್ಮ ಪ್ರಿಪ್ರೇಷನ್ ಯಾವ ತರ ಇದೆ? ಪ್ರಾಕ್ಟೀಸ್ ಮಾಡೋದು, ಆದಷ್ಟು ಬೆಸ್ಟ್ ಕೊಡೋದು, ಎಲ್ಲ ಟೀಮ್ಗೆ ಒಂದು ಟಕ್ಕರ್ ಕೊಡೋದು.
ಎಲ್ಲ ಟೀಮಿಗೆ ಟಕ್ಕರ್ ಕೊಡ್ಲಿಕ್ಕೆ ಇನ್ನೂ ಛೋಟಾ ಮಾಸ್ಟರ್ಸ್ ಇದ್ದಾರೆ. ನೀವು ಯಾವ ರೀತಿಯಿಂದ ಪ್ರಿಪರೇಷನ್ ಮಾಡಿದ್ದೀರಾ? We are full energy and we have rocked the stage, and I am sure that we have hopes that we are going to win. Already before rocking the stage, you're already sure they're going to like make it for the next round, right? Okay, who is there with you? Like mummy has come. She's gone shopping. They met Babu in mulkulle itirna dance barpondo yan po shopping ಮಾಡ್ತಾ ಬರ್ಪೆ. They've gone there. Okay, no ways. Yes. ಆಹಾ, ಬ್ಲ್ಯಾಕ್ ಬ್ಯೂಟೀಸ್ ಯಾವ ಥರ ಡ್ಯಾನ್ಸ್ ರೆಡಿ ಮಾಡಿದ್ದೀರಾ ಆಡಿಷನ್ಸ್ಗೆ? ಹಿಪ್ ಹಾಪ್. ಹಾಂ, ಈಗ ಟ್ರೆಡಿಷನಲ್ ಯಕ್ಷಗಾನ, ಭರತನಾಟ್ಯಂ ಅದೆಲ್ಲ ಇರುವಾಗ ಹಿಪ್ ಹಾಪ್ನ ಯಾವ ರೀತಿಯಿಂದ ಜಡ್ಜ್ ಮಾಡ್ತಾರೆ? ವಾಟ್ ಡು ಯು ಥಿಂಕ್ ಇಸ್ ಡಿಫ್ರೆಂಟ್ ಇನ್ ಯೋರ್ಸ್? ಹಿಪ್ ಹಾಪಲ್ಲಿ ಸ್ಟಾರ್ಟ್ ಮಾಡ್ತಿದ್ದೇವೆ, ಆಮೇಲೆ ಎಲ್ಲ ಬರುತ್ತೆ. ಅದರಲ್ಲಿ ಎಲ್ಲ ಬರುತ್ತೆ ಅಥವಾ ನೆಕ್ಸ್ಟ್ ರೌಂಡ್ಸಲ್ಲಿ ಬೇರೆಲ್ಲ ತೋರಿಸ್ತೀರಾ? ವೆರಿ ನೈಸ್, ಸೂಪರ್ಬ್. ಮಂಗಳೂರು, ಪುತ್ತೂರು, ಕಾರ್ಕಳ ಪುತ್ತೂರ್ದ ಮುತ್ತಲು, ರೈಟ್? ಹೌ ಇಸ್ ಯೋರ್ ಪ್ರಿಪರೇಷನ್? Awesome. I think you are the wanted boys, right? So what are the girls doing here? ನಾವು ಕೂಡ ಹುಡುಗರ ಥರ ಡ್ಯಾನ್ಸ್ ಮಾಡ್ತೀವಿ. ಟಕ್ಕರ್ ವಿತ್ ದ ಬಾಯ್ಸ್ ಪಕ್ಕಾ ಸ್ಟೇಜ್ ಮೇಲೆ ನೋಡಬೇಕು. ಎಲ್ಲಾದ್ರೂ 19-20 ಆದ್ರೆ ನಮ್ಮ ಮರ್ಯಾದೆ ಪ್ರಶ್ನೆ. ಸೊ ಪ್ಲೀಸ್ ಮರಿದುಳಿಸ್ತೀವಿ. Sure. डेफिनेट. वेरी गुड, ऑल द बेस्ट. ओके, आमची मुंबई कैसे लग रहा है? अच्छा लग रहा है, बहुत अच्छा. Nice. ओके, हमारे मैंगलोर का जो क्राउड है ना, वी आर नोन फॉर डांसिंग. उनको टक्कर देने के लिए अगर आप बॉम्बे से आए हैं तो कुछ तो अलग स्पेशल बात होना ही चाहिए. क्या लग रहा है, कुछ है स्पेशल आप में दम? बहुत कुछ है, बहुत कुछ है. बहुत कुछ है. तो आज ऑडिशंस के लिए ऐसा क्या है जो आपको लगता है कि आप चूज होने वाले हो? हमारा थीम कॉन्सेप्ट, कॉन्सेप्ट या अच्छा, आपका कॉन्सेप्ट ही ऐसा है. क्या कॉन्सेप्ट है? हम लोग ने एक सोशल थीम को लिया है जिसमें हम लोग हमारे डांस के थ्रू स्टोरी लाइन प्लस मैसेज कन्वे कर रहे हैं. तो उसमें डांसिंग भी है या स्टोरी ही है? सब कुछ है, सब कुछ है. अरे हमारे मैंगलोर के डांसर्स को कम मत समझ लेना, वो लोग ना बहुत ऊंचे ऊंचे पहुंचे हुए चीज है. चलेगा चलेगा. टक्कर देने के लिए रेडी है. सो ऑल द वेरी बेस्ट. यस. ओके, मुंबई से आए हमारे दोस्त को सलाम करो. सलाम करते हुए हमारे मैंगलोर के दोस्त की तरफ बढ़ते हैं. हेलो दीक्षित, इर्दाने मूलू ಯಾನು ಮೂಲೆ ಈರ್ದಾನೆ ಮೂಲು ಈರ್ ಮೂಲೆ ಅಪ್ಪನ ಯಾಂದಾಯ ಮೂಲು. ಓಕೆ ಓಕೆ, ವೆಯ್ಟ್. ನಮ್ಮ ಟಿವಿದ ಹೊಸ ಶೋ ಮೇಸೋ ಪ್ರೊಡಕ್ಷನ್ಸ್ನ ಒತ್ತು ಹಿಡಿದು ಡೇರ್ ಟು ಡಾನ್ಸ್. ಐ ಆಮ್ ಹೋಸ್ಟಿಂಗ್ ದಿ ಶೋ. ಯಾನ್ ಆಕ್ಚುಲಿ ಮಾಸ್ಟರ್ ಪ್ರೊಡಕ್ಷನ್ ದ ನಮ್ಮ ಟಿವಿ ಅಸೋಸಿಯೇಷನ್ ವಿತ್ ಡೇ ಟು ಡ್ಯಾನ್ಸ್ ಬ್ಯಾಕ್ ಸ್ಟೇಜ್. ಓಕೆ ಓಕೆ, ಸೊ ಈರಪ್ಪಣ್ಣ ಐತೆ ಆಡಿಷನ್ ರೌಂಡ್ ಮ್ಯಾನೇಜ್ ಮಲ್ಪಾರ್ ಅದತ್ತು ಕರೆಕ್ಟ್ ಕರೆಕ್ಟ್ ರೆಡಿ ಅದುವೇ ಇದೆ ರೆಡಿ ಅದು ಬೈದಾರೆ. ಇರ್ ಪೊಣ್ಲೆಂತು ಅಲ್ಪನೆ ಒರಿಂಡ ಟೀಮ್ ದಕ್ಕ ಲುಲಾಯ್ ಪೋಯ್ನಲ್ಲಿ ಇರೇ ಗೊತ್ತಾ ಒಂದತೆ ಅವು ಮತ್ತ ಪರ್ಸನಲ್ ವಿಸಿಟ್ ದೀಪನ. ಸೊ ಶೂರ್, ಸೀರಿಯಸ್ಲಿ ಹೋಸ್ಟಿಂಗ್. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು ಸೋ ಮಚ್. ಗೈಸ್, ಆರ್ ಯು ರೆಡಿ ಟು ಡ್ಯಾನ್ಸ್? ಓಕೆ ವೀಕ್ಷಕರೇ, ಇದು ಮಾಸ್ಟರ್ ಪ್ರೊಡಕ್ಷನ್ ಇನ್ ಅಸೋಸಿಯೇಷನ್ ವಿತ್ ನಮ್ಮ ಟಿವಿ ಪ್ರೆಸೆಂಟ್ಸ್ ಡೇ ಟು ಡ್ಯಾನ್ಸ್ ರಿಯಾಲಿಟಿ ಶೋನ ಆಡಿಷನ್ ರೌಂಡ್ ನಡೀತಾ ಇದೆ. ನಾನು ನಿಮ್ಮ ಗೆಳೆಯ ದೀಕ್ಷಿತ್ ಶೆಟ್ಟಿ. ಸೊ ವೀಕ್ಷಕರೇ, ಎಲ್ಲೆಲ್ಲಿಂದ ಕಂಟೆಸ್ಟೆಂಟ್ಸ್ ಬಂದಿದ್ದಾರೆ, ಪಾರ್ಟಿಸಿಪೆಂಟ್ ತಾವು ತುಂಬಾನೇ ಚೆನ್ನಾಗಿ ಟಕ್ಕರ್ ಕೊಡೋದಕ್ಕೆ ರೆಡಿ ಆಗಿದ್ದಾರೆ. ಸೊ ಕೇಳೋಣ, ಗೈಸ್, ಆರ್ ಯು ರೆಡಿ ಟು ಡ್ಯಾನ್ಸ್? ಡೇರ್ ಇರುವಂತಹ ಡಾನ್ಸರ್ಸ್ಗಳು ಪರ್ಫಾರ್ಮ್ ಮಾಡ್ತಾ ಇರೋ ಡೇರ್ ಟು ಡಾನ್ಸ್ ಶೋನಲ್ಲಿ ತೀರ್ಪುಗಾರಿಕೆ ಕೂಡ ಅಷ್ಟೇ ಮಹತ್ವ ಪಡೆದುಕೊಂಡಿದೆ. ಕಾರಣ, ಜಡ್ಜಸ್ ಆಗಿ ಪಾಲ್ಗೊಳ್ಳುವವರು ಈಗಾಗಲೇ ಹಲವಾರು ಟಿವಿ ರಿಯಾಲಿಟಿ ಶೋಗಳಲ್ಲಿ ತಮ್ಮನ್ನ ಗುರುತಿಸಿಕೊಂಡವರು, ರಾಷ್ಟ್ರೀಯ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ತಮ್ಮ ತಂಡವನ್ನ ಪ್ರತಿನಿಧಿಸಿದವರು, ಜೊತೆಗೆ ಸುಮಾರು 5,000ದಷ್ಟು ದೊಡ್ಡ ದೊಡ್ಡ ವೇದಿಕೆಗಳಲ್ಲಿ ಪ್ರದರ್ಶನ, ಹಲವಾರು ಚಲನಚಿತ್ರಗಳಿಗೆ ಹಿನ್ನೆಲೆ ನೃತ್ಯಗಾರರನ್ನ ಸೃಷ್ಟಿಸಿದ ಕೀರ್ತಿ ಪಡೆದುಕೊಂಡಿರುವ ಸಂಜಯ್ ಈ ಶೋನ ತೀರ್ಪುಗಾರರಾಗಿದ್ದಾರೆ. ಜೊತೆಗೆ ಕರಾವಳಿಯಲ್ಲಿ ತನ್ನ ಪ್ರತಿಭೆಯನ್ನ ಬಿತ್ತರಿಸಿ ಸ್ಯಾಂಡಲ್ವುಡ್ ಹಾಗೂ ಟಾಲಿವುಡ್ ನಲ್ಲಿ ಸದ್ದು ಮಾಡ್ತಾ ಇರುವಂತಹ, ಜೊತೆಗೆ ಬಹುಭಾಷೀಯ ಚಲನಚಿತ್ರ ನಟಿಯೂ ಕೂಡ ಹೌದು ಸೋನಲ್ ಮಂಥೇರೋ ಈ ಡೇರ್ ಟು ಡಾನ್ಸ್ ಶೋನ ಇನ್ನೋರ್ವ ತೀರ್ಪುಗಾರ್ತಿ. I
Namaskara Kutla, Yanikalna Sonal Montero. We have a lot of talented dancers who have come from different parts, some from Madikeri, Bombay, Bangalore. So this is a very big platform for them to showcase their talent. And Mangalore has always been a place where Mangalore has given birth to a lot of talented children. And if you see, even in movies, you have most of the dancers, let it be the background dancers or choreographers, are from Mangalore. So, and Dare to Dance is giving a very, very big platform to all these dancers. I would like to wish all the Dare to Dance contestants a very good luck and all the very best. Thank you. Dare to Dance. This is Mangalore's biggest dance reality show. As we know, the Mangalore is the mother of talent. All the dancers, all the choreographers, most of them are from Mangalore, and we expect much more and bigger quality in dancing. So we all welcome you all, and it's all the best for you all. It's time for Dare to Dance. ಎಸ್ ವೀಕ್ಷಕರೇ, ನಾವೀಗ ಬಂದಿರುವಂಥದ್ದು ಬ್ಯಾಕ್ ಸ್ಟೇಜ್ಗೆ. ಎಸ್ ಅಫ್ಕೋರ್ಸ್ ಬ್ಯಾಕ್ ಸ್ಟೇಜಲ್ಲಿ ನಾನಂತೂ ಇದ್ದೇ ಇರ್ತೀನಿ. ಹಾಗೇನೆ ಖಂಡಿತ ಪ್ರತಿಯೊಬ್ಬ ಕಂಟೆಸ್ಟೆಂಟ್ ಕೂಡ ಮೇನ್ ಸ್ಟೇಜ್ಗೆ ಹೋಗ್ಬೇಕಂತ ಹೇಳಿದ್ರೆ ದೀಕ್ಷಿತ್ ಜೊತೆ ಮಾತಾಡಿ ಸ್ವಲ್ಪ ಆಟ ಎಲ್ಲ ಆಡಿ ಆನಂತರ ಒಳಗೆ ಹೋಗ್ಬೇಕಾಗತ್ತೆ. ಸೊ ವೀಕ್ಷಕರೇ, ಇದು ಖಂಡಿತವಾಗ್ಲೂ ಮ್ಯಾಸ್ಟ್ರೋ ಪ್ರೊಡಕ್ಷನ್ ಇನ್ ಅಸೋಸಿಯೇಷನ್ ವಿತ್ ನಮ್ಮ ಟಿವಿ ಪ್ರೆಸೆನ್ಸ್ ಪ್ರೊಪೆಪೋ ಡೇರ್ ಟು ಡ್ಯಾನ್ಸ್ ರಿಯಾಲಿಟಿ ಶೋ. ಹಾಗೆಯೇ ನಮ್ಮ ಕಂಟೆಸ್ಟೆಂಟ್ಸ್ ಕೂಡ ತುಂಬಾನೇ ಸಿಕ್ಕಾಪಟ್ಟೆ ಗ್ರ್ಯಾಂಡ್ ಆಗಿ ಎಲ್ಲ ರೆಡಿ ಆಗಿಬಿಟ್ಟು ನಮ್ಮ ಬ್ಯಾಕ್ ಸ್ಟೇಜ್ಗೆ ಬರೋಕ್ಕೆ ರೆಡಿ ಆಗಿದ್ದಾರೆ. ಸೊ ಬನ್ನಿ ಅವರನ್ನ ವೆಲ್ಕಮ್ ಮಾಡೋಣ. ಫಸ್ಟ್ ಆ ಒಂದು ಸ್ಟೇಜ್ಗೆ ಗ್ರ್ಯಾಂಡ್ ಆಗಿ ಎಂಟ್ರಿ ಕೊಡ್ತಾ ಇರುವಂಥದ್ದು ನಮ್ಮ ಈ ಕಂಟೆಸ್ಟೆಂಟ್ಸ್. ಎನಿವೇಸ್ ಇವ್ರ ಜೊತೆ ಮಾತಾಡ್ಸೋಣ. ಹೆಲೋ, ನಮಸ್ತೆ. ನಮಸ್ತೆ. ಓಕೆ, ತಮ್ಮ ಹೆಸರು? ಭರತ್. ಭರತ್. ಓಕೆ, ಎಲ್ಲಿಂದ ಬಂದಿದ್ದೀರಾ ತಾವು? ಮಂಗಳೂರು. ಮಂಗಳೂರು. ಓಕೆ, ತಮ್ಮ ಟೀಮ್ ಹೆಸರು? ಸಿಜ್ಲಿಂಗ್ ಕಿಡ್ಸ್. ಸಿಜ್ಲಿಂಗ್ ಕಿಡ್ಸ್, ಮಂಗಳೂರಲ್ಲಿ. ಓಕೆ, ಸೊ ಎಷ್ಟು ವರ್ಷದಿಂದ ಕೊರಿಯೋಗ್ರಫಿ ಏನಾದರೂ ಮಾಡ್ತಾ ಇದ್ದೀರಾ? ಕೊರಿಯೋಗ್ರಫಿ 14 ಇಯರ್ಸ್ ಆ್ಯಂಡ್ ಟೀಮ್ ಸ್ಟಾರ್ಟ್ ಮಾಡಿ ಒಂದು 8 ಇಯರ್ಸ್. 8 ಇಯರ್ಸಿಂದ ಟೀಮ್ ಮಾಡ್ತಾ ಇದ್ದೀರಾ. ಓಕೆ, ಇವರೆಲ್ಲ ಅದೇ ಟೀಮ್ನ ಮೆಂಬರ್ಸ್? ಓಕೆ, ಫೈನ್. ಇವಾಗ ನಮ್ಮ ಡೇರ್ ಟು ಡ್ಯಾನ್ಸ್ ಆಡಿಷನ್ ರೌಂಡ್ನ ಫಸ್ಟ್ ಕಂಟೆಸ್ಟೆಂಟ್ಸ್ ನೀವೇ. ಓಕೆ, ಹೆಂಗೆ ಅನಿಸ್ತಾ ಇದೆ ತಮಗೆ? ಜब ಹಿಂಗೆ ಸ್ಟೂಡೆಂಟ್ಸ್ ಮಾತ್ರ ರೆಡಿ ಆಗ್ತೀರಿ, ಸೊ ನೋ ಫಿಯರ್. ನೋ ಫಿಯರ್. ಓಕೆ, ಸೊ ನಮ್ಮಲ್ಲ ಆಯ್ತೊಟ್ಟಿಗೆ ನಿಕ್ಲೆಗೆ ಸಾಥ್ ಕೊರ್ರೆ ಕೈ ಕೊರ್ಲೆ ಡ್ಯಾನ್ಸ್ ಮಾಲ್ ಪರ್ ರೆಡಿ ಆಯ್ರ ಇರ್ನ ಪುದರ್ ಕಾವ್ಯಶ್ರೀ 8ನೇ ಕ್ಲಾಸ್, 3rd ಸ್ಟ್ಯಾಂಡರ್ಡ್. ಓಕೆ ಓಕೆ ಗೈಸ್, ಅಂತೂ ನೀವು ರೆಡಿ ಆಗಿದ್ದೀರಾ ನಮ್ಮ ಸ್ಟೇಜ್ನ ಅಲಂಕರಿಸೋಕೆ ಅಂತ ಹೇಳಿದ್ರೆ ಫಸ್ಟ್ ಪರ್ಫಾರ್ಮೆನ್ಸ್ ತಮ್ಮ ಕಡೆಯಿಂದ ಕೊಡೋಕ್ಕೆ. ಸೊ ಖಂಡಿತ ಡೇರಿಂಗ್ ಇರಲೇಬೇಕು ಡೇರ್ ಟು ಡ್ಯಾನ್ಸ್ ಅಲ್ಲಿ. ಸೊ ಆರ್ ಯು ರೆಡಿ ಟು ಡೇರ್ ಟು ಡ್ಯಾನ್ಸ್? जैसा कोई नहीं है, नहीं 100 दिन दुनिया घुमा है, नहीं कहीं तेरे जैसा कोई नहीं। मैं गाया जहाँ भी बस तेरी याद जो मेरे साथ मुझको तड़पा दिलाती, सबसे प्यारी तेरी सूरत, प्यार है बस तेरा प्यार ही।
ಹಾಯ್ Hi ma'am. ನಿಖಿಲ್ ಸಿಸ್ಲಿಂಗ್ ಕಿಡ್ಸ್ ಡ್ಯಾನ್ಸ್ ಗ್ರೂಪ್ ಸೊ ನಿಖಿಲ್ನ ಗ್ರೂಪದ ಬಗ್ಗೆ ಒಂಚೂರು ಪನ್ಪರ ಎಂಕ್ಲಿಗೆ ಎಂಕಲು ಸುರತ್ ಕಲರ್ ಬೈದ ಎಂಕಲ್ನ ಕೊರಿಯೋಗ್ರಾಫರ್ ಭರತ್ ಸರ್ ಬಂದೆ. ಓಕೆ ಅರೆ ಗ್ಲೆಪ್ಪರ ಸ್ಟೇಜಿಗೆ ಇಲ್ಲ ಕೊರಿಯೋಗ್ರಾಫರ್ ಫಸ್ಟ್ ನಾನು ಡಾನ್ಸ್ ಸ್ಟಾರ್ಟ್ ಮಾಡಿದ್ದೀನಿ ಸಿಸಿಂಗ್ ಗಾಯ್ಸ್ ಶುಭ ಕಿರಣ್ ಎನ್ನ ಸರ್. ಓಕೆ ಸೊ 7 years ಅರ್ನೊಟ್ಟಿಗೆ ಡಾನ್ಸ್ ಇಡುತ್ತೆ ಆಗ ಬೊಕ್ಕ ಯಾನೇ ಒಂಜಿ ಡಾನ್ಸ್ ಟ್ರೂಪ್ ಸ್ಟಾರ್ಟ್ ಮಾಡಿ ಅಂದಡ ಪನ್ನಾಗ ಆಗ ಓಕೆ ಬಂಡೇರು. ಸೊ ಹಾಗೆಗೋಸ್ಕರ ಟೀಮ್ ದಪ್ಪುದಾಗ ಅರ್ನನೇ ದೀನಿ ಬಟ್ ಎನ್ನ ಕಿಡ್ಸ್ ಇರುತ್ತೆ ಸ್ಟಾರ್ಟ್ ಆತನ ಅಂತ ಅದು ಸಿಸಿಂಗ್ ಕಿಡ್ಸ್ ಬಂದು ವೆರಿ ನೈಸ್. ಸೊ ಅಲ್ಲಿ ಎಲ್ಲಿ ಅಲ್ಲತ್ತೆ ಅಲ್ಲಿ ಅಲ್ಲೇ ಕೊರ್ಪಾರ ಮೈಕ್ ಈರ್ನ ಎಕ್ಸ್ಪ್ರೆಷನ್ಸ್ ಮಸ್ತಿ ಎಡ್ಡೆ ಇತ್ತೇನೆ ಈ ಸಾರಿ ಆರ್ನಲ್ಲ ಎಡ್ಡೆ ಇತ್ತೇನೆ. ಸೊ ಇರ್ನ ಪುದರ್ದಾದೆ ಕಾವ್ಯಶ್ರೀ ಒಲ್ತುರ್ದು ಓಲುಂತು ನೀರು ವಿತ್ ಸ್ಟ್ಯಾಂಡರ್ಡ್ ಥರ್ಡ್. ಓಕೆ ಸೊ ಈರ್ ಸ್ಟಂಟ್ಸ್ ಪೂರ ಜಾಸ್ತಿ ಮಲ್ಪರ್ಗೆ ಆತ And ತೋಜವರ ಒಂಜಿ ಮಲ್ತ ತೋಜವರ ಎಂಕ್ಲೆಗ್ how? ಓಕೆ ಫೈನ್. All right, beautiful. Okay, now Nikhil Dumbula ಇಂಚಿನ ಸ್ಟೇಜ್ ಇಡುವಂಡ ಪ್ಲಾಟ್ಫಾರ್ಮ್ ಪರ್ಫಾರ್ಮ್ ಮಲ್ದಾರ ಎಸ್ ಮಾಡಿದ ಮಲ್ದಾರತೆ. ಓಕೆ, ಬಟ್ ನಾವು ಇನ್ ದಿಸ್ ವಿ ಆರ್ ಎಕ್ಸ್ಪೆಕ್ಟಿಂಗ್ ಲಿಟಲ್ ಇನ್ ದ ನೆಕ್ಸ್ಟ್ ಲೆವೆಲ್ ಬೇಸಿಕಲಿ ಐತೆ ಯಾನ್ ಇರೆಗೆ ಕೇಂಡ ಒಂದು ಇರ್ನ ಪರ್ಫಾರ್ಮೆನ್ಸ್ ತು ಎಂತೆ 10 ಡೀರ್ ಏತ್ ಮಾರ್ಕ್ ಬರ್ಬಾರಿಗೆ ನಿಖಿಲ್ನ ಟೀಮಿಗೆ ಫಸ್ಟ್ ಈಗ ಕಾಸ್ಟ್ಯೂಮ್ ಯೂಸ್ ಮಾಡಿದ್ಯಾ ಕರೆಕ್ಟ್ ಫಸ್ಟೇ ಬಂದಿತ್ತು ಕಾಸ್ಟ್ಯೂಮ್ ಬೋರ್ಡ್ ಬಂದಿದ್ದಿ ಆಡಿಷನ್ ಬಂದು Alright. ಸೊ ಐಟ್ ಅಂತ ಪಾಯಿಂಟ್ ಕಮ್ಮಿ ಹಾಕೊಂಡು ಅವು ಬಿಟ್ಲೆ Okay, ಅಪಾರ್ಟ್ ಫ್ರಮ್ ದ್ಯಾಟ್ coordination through 8 ಓಕೆ and expression also 8. Okay, overall you are thinking of getting 8. Okay, you have the capability of getting 9.5 out of 10. I'm talking about overall. Yes, Okay, sure. I know maybe some kids were little don't know what happened. They were not able to give the 100% performance. So what you have to do is you have to just give them the a little more in terms of practice and things like that, so that you will get the 100% coordination. Thank you, and hope to get more and better and extreme performances from you people. Thank you so much. And Nikhilna theme edde ittende actually very nice theme. Okay, Okay. Thank you. Dare to dance. Team 2 on the floor please. ಓಕೆ ವೀಕ್ಷಕರೇ, ನಮ್ಮ ಸೆಕೆಂಡ್ ಪಾರ್ಟಿಸಿಪೆಂಟ್ಸ್ ನಮ್ಮ ಬ್ಯಾಕ್ ಸ್ಟೇಜ್ ಅಲ್ಲಿ ಇದ್ದಾರೆ. ಸೊ ಎಲ್ಲರೂ ಯೆಲ್ಲೋ ಆ್ಯಂಡ್ ಬ್ಲ್ಯಾಕ್ ಅಲ್ಲಿ ಮಿಂಚಿಂಗ್ ಹೊಡಿತಾ ಇದ್ದಾರೆ. ಸೊ ಮಿಂಚಿಂಗ್ ಸ್ವಲ್ಪ ಕಡಿಮೆ ಇದ್ರು ಕೂಡ ತಲೆಯಲ್ಲಿ ಎಲ್ಲ ಶೈನಿಂಗ್ ಎಲ್ಲ ಹೊಳಿತಾ ಇದೆ. ಸೊ ಓಕೆ ಫೈನ್, ಎಲ್ಲರೂ ಎಲ್ಲೋ ವಿತ್ ಬ್ಲ್ಯಾಕ್ ಅಲ್ಲಿ ಇದ್ದಾರೆ. ತಾವು ಯಾಕೆ ಹೀಗೆ ಕಾಸ್ಟ್ಯೂಮ್ ಅಲ್ಲಿ ಇದ್ದೀರಾ? ಸೊ ನಾ ಕೊರಿಯೋಗ್ರಾಫರ್ ಅವತ್ತು ಅದಕ್ಕೋಸ್ಕರ. ವಾವ್ ಗ್ರೇಟ್. ಓಕೆ, ತಮ್ಮ ಹೆಸರು? ಡಿಕ್ಸನ್ ಅಂತ ಹೇಳಿ. ಓಕೆ, ವೆರಿ ಗುಡ್. ಆ್ಯಂಡ್ ಯಾವ ಟೀಮ್? ಡಾನ್ಸ್ ಸ್ಟಾರ್ಸ್ ಫ್ರಮ್ ಅಡ್ಯಾರ್ ಪದವ್. ಅಡ್ಯಾರ್ ಪದವಿಂದ ಬಂದಿದ್ದೀರಾ? ಓಕೆ ಗ್ರೇಟ್. ಸೊ ಏನು ಪರ್ಫಾರ್ಮೆನ್ಸ್ ಕೊಡ್ಲಿಕ್ಕೆ ಇಷ್ಟಪಡ್ತೀವಿ? ಇವತ್ತು ಹಿಪ್ ಹಾಪ್ ವಿತ್ ಫ್ರೀ ಸ್ಟೈಲ್ ಕಂಬೈನ್ ಮಾಡಿ. ಹಿಪ್ ಹಾಪ್ ವಿತ್ ಫ್ರೀ ಸ್ಟೈಲ್ ಕಂಬೈನ್ಸ್. ಓಕೆ, ಎಲ್ಲ ಸ್ಟೂಡೆಂಟ್ಸ್ ಕೂಡ ಅಷ್ಟೇ ಸೂಪರ್ ಆಗಿ ಕುಣಿತಾರಾ? ಯಾ ಸೂಪರ್, ಎಲ್ಲ ಒಂದೊಂದು ಪಟಾಕಿ ಅಂತ ಹೇಳ್ಬೋದು. ವಾವ್ ಗ್ರೇಟ್. ಹಂಗಿದ್ರೆ ಇವತ್ತು ಮೇನ್ ಸ್ಟೇಜ್ ಅಲ್ಲಿ ಪಟಾಕಿ ಸಿಡಿಸ್ತೀರಾ? ಫುಲ್ ಪಟಾಕಿ ಸಿಡಿಸ್ತಾರೆ. ಪಟಾಕಿ ಸಿಡಿಸ್ತೀರಾ? ಓಕೆ, ಈ ಚಿಕ್ಕ ಪುಟಾಣಿ ತಮ್ಮ ಹೆಸರು? ಪ್ರತೀಕ್ಷಾ. ಎಷ್ಟನೇ ಕ್ಲಾಸ್? 7th. ವಾವ್ ಓಕೆ. ಹಾಗೇನೆ ಈ ಕಡೆ ನೋಡಿದ್ರು ಕೂಡ ಚಿಕ್ಕ ಪುಟಾಣಿಸ್ ಇದ್ದಾರೆ. ತಮ್ಮ ಹೆಸರು? Manish. ಎಷ್ಟನೇ ಕ್ಲಾಸ್? 8th. 8th ಸ್ಟ್ಯಾಂಡರ್ಡ್. ವಾವ್, ಇದು ಏನಂತ ಹೇಳಿದ್ರೆ ಕ್ಲಾಸಸ್ ಎಲ್ಲ ಇದ್ದಾರೆ, ಸ್ವಲ್ಪ ಮೂರ್ತಿ ಚಿಕ್ಕದಾಗಿದೆ ಅಷ್ಟೇ, ನೋ ಪ್ರಾಬ್ಲಮ್. ಬಟ್ ಇವಾಗ ಡೇರ್ ಟು ಡ್ಯಾನ್ಸ್, ಖಂಡಿತವಾಗ್ಲೂ ಡ್ಯಾನ್ಸ್ ಮಾಡ್ಬೇಕಂತ ಹೇಳಿದ್ರೆ ಡೇರಿಂಗ್ ಇರಲೇಬೇಕು. ಅದು ಕೂಡ ಆಡಿಷನ್ ರೌಂಡ್ ಇವಾಗ ಶುರು ಆಗಿದೆ. ಹೌ ಯು ಫೀಲಿಂಗ್? ಐ ಫೀಲ್ ವೆರಿ ಎಕ್ಸೈಟ್ಮೆಂಟ್, ಯಾಕೆಂದರೆ ನಮ್ಗೊಂದು ಒಳ್ಳೆ ಅಪರ್ಚುನಿಟಿ ಅಂತ ಹೇಳ್ಬೋದು ಎಲ್ಲ ಕಿಡ್ಸ್ಗಳಿಗೆಲ್ಲ ಒಂದು ಒಳ್ಳೆ ಸ್ಟೇಜ್ ಅಂತಲೂ ಹೇಳ್ಬೋದು. ಸೊ ಆಬ್ವಿಯಸ್ಲಿ ಅಡ್ಯಾರ್ ಪದವಿಂದ ಡಾನ್ಸ್ ಸ್ಟಾರ್ಸ್ ಗ್ರೂಪ್ ಒಂದು ಒಳ್ಳೆ ರಾಕಿಂಗ್ ಕೊಡ್ತದೆ. ಸೊ ದೀಸ್ ಆರ್ ಆಲ್ ಆರ್ ರೆಡಿ ಟು ಪರ್ಫಾರ್ಮ್ ಆ್ಯಂಡ್ ಬ್ರೇಕ್ ದ ಸ್ಟೇಜ್. ಓಕೆ, ಬ್ರೇಕ್ ದಿ ಸ್ಟೇಜ್. ಅಫ್ಕೋರ್ಸ್ ನೀವು ಪಟಾಕಿ ಅಂತ ಹೇಳಿದ್ದೀರಾ, ಖಂಡಿತ ಇನ್ನು ಒಳಗಡೆ ಬಿಟ್ಟದ್ದು ಅವ್ರಿಗೆ ಹೆಂಗೆ ಪಟಾಕಿ ನೀವು ಸಿಡಿಸ್ತೀರಾ, ಅದಕ್ಕೆ ಅವ್ರು ಹೆಂಗೆ ರಿಯಾಕ್ಷನ್ ಕೊಡ್ತಾರೆ ಅನ್ನೋದು. ಆ್ಯಂಡ್ ಅದರ ನಡುವಲ್ಲಿ ಮತ್ತೊಂದು ಕೇಳಬೇಕಂತ ಅನ್ಕೊಂಡೆ. ಸ್ವಲ್ಪ ಹಿಂಗೆ ತಿರುಗಿ, ಈಗ ಏನಿದು ಸ್ಟಾರ್ಸ್ ಎಲ್ಲ ಬಿಡಿಸಿದ್ದೀರಾ? ಡಾನ್ಸ್ ಸ್ಟಾರ್ಸ್ ಅಲ್ವಾ, ಹಾಗೆ ಫುಲ್ ಶೈನ್ ಆಗ್ತಾ ಇಲ್ಲ ಅಂತ ಹೇಳಿ. ವಾವ್ ಗ್ರೇಟ್. ಹಾಗೇನೆ ನವಿಲ್ ಗರಿ ಕೂಡ ಬಂದಿದೆ, ಎಲ್ಲ ಶೈನಿಂಗ್ ಅಲ್ಲಿ.
Shining. ಸ್ಟಾರ್ಸ್ ಯಾವಾಗಲೂ ಶೈನ್ ಆಗ್ತಾರೆ, ಸೊ ಫುಲ್ ಆಸ್ಪೆಕ್ಟ್ಸ್ ಎಲ್ಲ ಶೈನ್ ಆಗ್ತಾ ಇರಲಿ ಅಂತ ಹೇಳಿ. ಓಕೆ, ಸೊ ನವಿಲ್ ಹೇಗೆ ನಾಟ್ಯ ಮಾಡುತ್ತೆ ಅದಕ್ಕೂ ಸೈ, ಹಾಗೇನೆ ಪಟಾಕಿ ಸಿಡ್ಸೋಕ್ ಸೈ ಅಂತ ಹೇಳ್ತಾ ಇದ್ದಾರೆ. ಆರ್ ಯು ರೆಡಿ ಟು ವಾವ್, ಆಲ್ ದಿ ಬೆಸ್ಟ್ ನಿಮ್ಮೆಲ್ಲರಿಗೂ. ಗೆಟ್ ಇನ್. ಥ್ಯಾಂಕ್ ಯು ಸೋ ಮಚ್. डॉन को पकड़ना मुश्किल ही नहीं, नामुमकिन है. Make some noise for the Desi Boys. D-Boys. D-Boys. बजने दे धड़क धड़क ढोल ताश धड़क धड़क भंडारा झिड़क झिड़क मल्हारी धड़क धड़क भड़क साली चटक मटक फटक साली दुश्मन की देखो जो फाट लावली बजने दे धड़क धड़क ढोल ताश धड़क धड़क भंडारा झिड़क झिड़क मल्हारी धड़क धड़क भड़क साली चटक मटक फटक साली दुश्मन की देखो जो फाट लावली लक 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 धाम तरगड़ भीम तरगड़ दोम तरगड़ नम तरगड़ 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 दोम दोम तरगड़ नम नम तरगड़ Bond. Bond. Hasta la vista, baby. ಹಾಯ್ Hi ma'am. ನಿಖಿಲ್ ಒಲ್ತಿರ್ತ ಬರ್ತೀನಿ. Dance stars Adyar Padav. ಅಡ್ಯಾರ್ ಪದವ್. ಓಕೆ, ಯು ಆಲ್ ವರ್ ಅಮೇಝಿಂಗ್, ಬಿಲೀವ್ ಮಿ ಆರ್ ನಾಟ್. Thank you, ma'am. You all covered the whole stage and your expressions. I like that boy, the small one sitting down. Manish. Okay, can I speak to him? Yes. You were amazing. Masti edde maltarir. Thank you ma'am. And let it be everyone. All of them were very nice. Purakalna expressions apart, very good. We would expect something more next. Edde malpod next, okay? Okay, before winding, I want the dialogue. ಶಾರುಖ್ ಖಾನ್ನ ಡಯಲಾಗ್ ಇತ್ತು ಫಸ್ಟಿಗೆ ಅವರು ಪಂದ್ ಆಕ್ಟ್ ಮಲ್ತೋಜಾಲೆ. Dawn को पकड़ना मुश्किल ही नहीं, नाम अब डॉन को पकड़ना मुश्किल ही नहीं, नामुमकिन है. Okay, anyways, good. यानंजी रैप पनोडा. Panle. Sure.
ಡೇರ್ ಟು ಡ್ಯಾನ್ಸಿನಲ್ಲಿ ನಮ್ಮ ಖುಷಿ ನೋಡಿ, ಅದನ್ನು ನೋಡಿದರಾಗುತ್ತೆ ಫುಲ್ ಮಸ್ತಿ. ಡ್ಯಾನ್ಸ್ ನನ್ನ ಲೈಫು, ಡ್ಯಾನ್ಸ್ ನನ್ನ ವೈಫು, ಡ್ಯಾನ್ಸ್ ಇಂದಲೇ ನಾನು ತುಂಬ ಸ್ಟಿಫು. ಸೊ ಮಸ್ತಿ ಮಾಡಿ ಕುಸ್ತಿ ಮಾಡಿ ಡೇರ್ ಟು ಡ್ಯಾನ್ಸಿನಲ್ಲಿ. ನಮ್ದೇ ಹವ, ನಮ್ದೇ ಗಾಳಿ, ನಮ್ದೇ ಸ್ಟೇಜ್, ನಮ್ದೇ ಲೈಫ್ ಮತ್ತು ಪ್ರೀತಿಯ ಜಡ್ಜಸ್. Let's have team 3. ಅರೆ hold on. ಓಕೆ, ನೀವು 6 ಮೆಂಬರ್ಸ್ ಬ್ಯೂಟಿಫುಲ್ ಗರ್ಲ್ಸ್ ಇದ್ದೀರಾ ಅಂತ ಗೊತ್ತಾಯ್ತು ನನಗೆ. ಆ್ಯಂಡ್ ವಿಷಯ ಅಂತ ಹೇಳಿದ್ರೆ ಮೇನ್ ಸ್ಟೇಜ್ ಇರೋದು ಒಳಗಡೆ. ಸೊ ಇಲ್ಲೇ ತಾವು ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದೀರಾ, ಹೆಂಗೆ ದೀಕ್ಷಿತ್ನ ಇಂಪ್ರೆಸ್ ಮಾಡಕ್ಕ ಹೆಂಗೆ? ವಾವ್, ಥ್ಯಾಂಕ್ ಯು ಸೋ ಮಚ್. ಯಾರಿಗುಂಟು ಯಾರಿಗಿಲ್ಲ ಇಂಥ ಒಂದು ಅದ್ಭುತವಾದ ಅವಕಾಶ. ಎನಿವೇಸ್, ಎಲ್ಲಿಂದ ಬಂದಿದ್ದೀರಾ ತಾವು? ನಿಖಿಲ್ ಪುತ್ತೂರ್ದ ಮುತ್ತುಲಾ? ವಾವ್, ಪುತ್ತೂರ್ದ ಮುತ್ತುಲು ಅಂತೂ ಬಾರಿ ಪೊರ್ಲುಡೆ ಮಿಂಚಿಂಗ್ ಆಗುಲ್ಲೇರು. ಎನಿವೇಸ್, ಇರ್ನ ಪುದರ್ ರಮ್ಯಾ. ಓಕೆ, ಪುತ್ತೂರ್ದ ಬಾಯಿದ್ದಾರೆ, ಫೈನ್. ಆ್ಯಂಡ್ ನಿಖಿಲ ಡ್ಯಾನ್ಸ್ ಟೀಮ್ದ ಪುದರ್? ವಾವ್, ಸೋ ಸ್ವೀಟ್, ಲವ್ಲಿ ಗರ್ಲ್ಸ್. ಅತ್ತೆ ಲವ್ಲಿ ಅದು ಪಾತೆರ್ ಒಂದುಲ್ಲೇರು. ಎನಿವೇಸ್, ಇರ್ನ ಪುದರ್? ಮೇಘನಾ. 6 ಮೆಂಬರ್ಸ್ ಮಾತ್ರ ನಿಖಿಲ ಟೀಮ್ ಇಡ? ಹೌದೇ ಗಂಚ ಕಾಲೇಜ್ ಹಿಡ್ದು ಬೈದೇರು ಪನ್ನೊಂದುಲ್ಲೇರು ಅಂತೂ ಕಾಲೇಜ್ ಹಿಡ್ದು ಬಾಯ್ಸ್ ನಿಯರ್ ಪಾಡುಲಾಕಿ. ವಾವ್, ಯಾರಿಗುಂಟು ಯಾರಿಗಿಲ್ಲ ತುಲೆ ಯಾಕಂದ್ರೆ ದಿಂಚಿ ಒಂದೊಂಜಿ ಬರ್ಲದ ಆನ್ಸರ್ಸ್ ಕೊರೊಂದುಲ್ಲೇರು. ವುಮೆನ್ಸ್ ಕಾಲೇಜ್ ಅಂತ ಪನ್ನೊಂದುಲ್ಲೇರು, ಲವ್ಲಿ ಗರ್ಲ್ಸ್ ಅಂತ ಪನ್ನೊಂದುಲ್ಲೇರು. ದೀಕ್ಷಿತ್ಗೆ ಇಂಪ್ರೆಸ್ ಮಾಲ್ಪಾರೆ ಬ್ಯಾಕ್ ಸ್ಟೇಜ್ ಇಟ್ಟು ಡ್ಯಾನ್ಸ್ ಮಾಲ್ತಂದುಲ್ಲೇರು. ಎನಿವೇಸ್, ಮಸ್ತ್ ಖುಷಿ ಆಗುಂಡು ಎಂಕ್. ಆ್ಯಂಡ್ ಆಯ್ತಾ, ಒಟ್ಟಿಗೆ ನಮ್ಮ ಕಾಂಪಿಟೇಷನ್ ಪುದರ್ ಡೇ ಟು ಡ್ಯಾನ್ಸ್ ಆತ ಡೇರಿಂಗ್ ಉಂಡಾ? ಉಂಡು ತೆಲ್ತೊಂದುಲ್ಲೇರು. ಓಕೆ ಫೈನ್. ಸೊ ಇತ್ತ ಎಂಚ ಒಂದು ಪಂಡ ಬಾಕಿ ಕಂಟೆಸ್ಟೆಂಟ್ ನಕ್ಲೆನ್ ತೂನಾಗ ಆಕ್ಲು ರಿಹರ್ಸಲ್ ಮಾಲ್ಪನ ತೂನಾಗ ಹವ್ ಯು ಫೀಲಿಂಗ್? ಬುಡ್ದು ಕೊರ್ಪುಜ. ಓಕೆ, ಅಕ್ಲೆಗೆ ಸರಿಯಾದ ಟಕ್ಕರ್ ಕೊರ್ಪರ್ ಪಕ್ಕ. ಓಕೆ ಫೈನ್, ಸರಿಯಾದ ಟಕ್ಕರ್ ಕೊರ್ರೆ ನಮ್ಮ ಪುತ್ತೂರ್ದ ಮುತ್ತುಲು ಆಜಿ ಮುತ್ತುಲು ರೆಡಿ ಆತ. ಸೊ ಈ ಮುತ್ತುಲು ಏಪಲ್ಲ ಶೈನಿಂಗ್ ಆ ಒಂದು ಇಪ್ಪಡೊಂದು ಆಶಿಸ ಒಂದಿಲ್ಲ. ಓಕೆ, ಇರ್ನ ಫ್ರೆಂಡ್ಸ್ ನಕ್ಲೆಗೆ ದಾದ ಪನ್ನೇರು ಇಷ್ಟಪಡುವರು? ಆಲ್ ದ ಬೆಸ್ಟ್ ಪನಲಿ ಆತೆ ಎಡ್ಡೆ ಮಂತುಲಿ ನಂಬಿಕೆ ಉಂಡು. ಓಕೆ, ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್ ನಿಕ್ಲೆಗೆ. ಗೆಟ್ ಇನ್, ಡೂ ವೆಲ್. feeling like P. Diddy. Grab my glasses, I'm out the door. I'm gonna hit this city. Before I leave, brush my teeth with a bottle of Jack. Cause when I leave for the night, I ain't coming back. I'm talking pedicure on our toes, toes. Trying on all our clothes, clothes. Boys blowing up our phones, phones. Drop top and playing our favorite CDs. Pulling up to the parties. Trying to get a little bit tipsy. Don't stop, make it pop. DJ blow my speakers up tonight. I'ma fight till we see the sunlight. Tick tock,
ಕಲ್ಲಾಸ ಕಲಸಲ 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 ಕಲ್ಲಾಸ ಕಲಸಲ ಕಲಸಲ கலசல படை கேட்டு பாரு என்ன பத்தி சொல்லுவான் சர்தா விட போல என் பேர தமிழ்லுவான் எவனு ஏறலாமா கோட வகம் பசன்னு இவத ரஜ நகம் சிறிடுவா ஹிஸ்ன்னு மல்லிகா நீ கடிச்சா நெல்லிக்கா போலி நிப்பா பஞ்சன நீ விரிச்சா பாட்டுத்தான் படிச்சிருப்பா கொஞ்சனா கொஞ்ச கொஞ்ச கொம்புத்தேன் படிச்சிருப்பா புடிச்சா வச்சிக்கையா மனசுல தைச்சிக்கையா வெடிச்சா வெள்ளரிக்கா வேண்டாத ஆள் இருக்கா மை டியர் டார்லிங் ஒன்னு மல்லிகா கூப்பிடுறா DJ so funky man. Hi. Hi. Ensha Undundo, you girls are nervous or Little bit. little bit nervous? Yeah. So you all study together? Yeah. Same college? Yes, ma'am. Okay, so you all practice in holidays, is Yeah. it? You all were very nice, your expressions were good, your costumes that we used were good. I think you all can do a little better next time. Yeah? Yeah. Sanjay, what do you say about it? Who kept the name as Lovely Girls? Me. You. Yeah. Okay. The name is apt for your team. All are very cute and lovely. Thanks. I would like to wish you all the best. Thank you. Okay? And we would like to see you again here on the floor. Yeah, okay. Yeah? Thank you. Oh my god, ಬದುಕ್ಯ ಬಡಜೀವ ಬದುಕಿತು ಬಡಜೀವ ಬಂದ್ಬಿರತ್ತ ಅಂಚೆನೆ ಒಂತೆ ರಿಲೀಫ್ ಆಗುಂಡು ಖಂಡಿತ ಮಕ್ಳು ನಡುಟು ತೊಡೋಣ ಮಸ್ತ್ ಡೇರಿಂಗ್ ಬೋರ್ಡು ಆಯ್ತಾ ಒಟ್ಟಿಗೆ ಬಾರಿ ಒಂಜಿ ಆಸೆಡ್ ಪೂರ ಇತ್ತೇನು ಅಂಡ್ ತೂನ ಕೈಟ್ ತ್ರಿಶೂಲ ಬತ್ತದು ಅಕ್ಲ ಅವತಾರನ ತಾಳೊಂದುಲೇರು ಎನಿವೇಸ್ ಕೂಲ್ ಗರ್ಲ್ಸ್ ಪೂರ ಗರ್ಲ್ಸ್ ಆಯ್ತಾ ಒನ್ ಗಾಯ್ ಎದುರು ಬದನ್ನ ಈರೇ ಅದೃಷ್ಟವಂತೇರು ಏನೋ ಬಂದ್ಬರು ಅಂದೆ ತುಲೆ ಭಯಂಕರ ಅದೃಷ್ಟ ಮಲ್ದೇರು 1 2 3 4 5 6 3 5 ಅಂಚೆನೆ ಇಂಚಿಡ್ದು 5 10 ಗರ್ಲ್ಸ್ ಉಳ್ಳೇರು ಆಯ್ತು ನಡುಟು ಒರಿಯೇ ನಮ್ಮ ಶ್ರೀಕೃಷ್ಣ ಉಳ್ಳೇರು ಬಟ್ ವೇಷ ತುನಾಗ ಮಕ್ಕಳ ಕಾಸ್ಟ್ಯೂಮ್ ತುನಾಗ ಶಿವನ ಅವತಾರ ಗರ್ಲ್ಸ್ ಪೂರ ತಾಳೊಂದುಳ್ಳೇರು ಬಟ್ ಮೇರೇನ ಎಂಚ ಕೆರ್ಪೇರೆಂದು ಆದಿಪು ಮೋಸ್ಟ್ಲಿ ಆಮ್ ಐ ರೈಟ್ ವಿಷ್ಣು ಓ ಮೈ ಗಾಡ್ ವಿಷ್ಣುಗೆ ಓಡಿರ್ನ ಚಕ್ರ ಪೂರ ಬ್ಯಾಗ್ ಹಿಡ್ದಿತ್ತಾರಾ ಹಾಂ ಓಕೆ ಫೈನ್ ಅಂತೂ ಒಲ್ಪಡ್ದು ಬೈದಾರೆ ನಿಕ್ಲು ಪುತ್ತೂರ್ದ ಮುತ್ತುಲು ಪೂರ ಓಕೆ ನಿಕ್ಲ ಟೀಮ್ದ ಪುತ್ತೂರು ಸಾಯಿ ಸಮ ಕ್ರಿಯೇಟಿವಿಟಿ ಓಕೆ ಬದುಕಿಯ ಕೂಡ ಸಾಯಿ ಸಮ ಕ್ರಿಯೇಟಿವಿಟಿಗೆ ಸಾಯಿ ಸಿಂಡ ಬಕ್ಕ ಬಗ್ಗಾವು ಎನಿವೇಸ್ ಸಾಯಿ ಸಮ ಕ್ರಿಯೇಟಿವಿಟಿ ಬಣ್ಣದ ಅದೇ ಎಂಕ್ಲು ಮಾತೇನಲ್ಲ ನೆಲ ಸಮ ಅಂತ ಬರ್ತೀನಿ ಓ ಮೈ ಗಾಡ್ ಅಂಚನ ಬಾಕಿ ಕಂಟೆಸ್ಟೆಂಟ್ ಹಾಕ್ಲಿ ನೆಲ ಸಮ ಮಲ್ಪರೆ ಐ ಮೀನ್ ಪರ್ಫಾರ್ಮೆನ್ಸ್ ಸಾರ್ಟ್ ಆಫ್ ಓ ಗ್ರೇಟ್ ಎನಿವೇಸ್ ಈತ ಡೇ ಟು ಡ್ಯಾನ್ಸ್ ಯಾ ಓಕೆ ಈತ ಜನ ಕಂಟೆಸ್ಟೆಂಟ್ ಹಾಕ್ಲು ಬೈದಿರು ಮುಂಬೈದು ಬೈದಿರು ಬ್ಯಾಂಗ್ಳೂರ್ದು ಬೈದಿರು ಉಡುಪಿದು ಬೈದಿರು ಕೆಲವು ಕಡೆ ಹಿಡ್ದು ಡಿಫ್ರೆಂಟ್ ಪ್ಲೇಸ್ ಹಿಡ್ದು ಕಂಟೆಸ್ಟೆಂಟ್ ಹಾಕ್ಲು ಬೈದಿರು ಸೊ ಅಕ್ಲೇನ್ ಪೂರ ತೂನಾಗ ಅಕ್ಲು ಮಲ್ಪನ ಪರ್ಫಾರ್ಮೆನ್ಸ್ ರಿಹರ್ಸಲ್ ಪೂರ ತೂನಾಗ ಎಂಚಾ ಒಂದುಂಡು ಆಫ್ ಕೋರ್ಸ್ ಮಾತಾಡೆ ಡಾನ್ಸರ್ಸ್ ನಮ್ಮ ಬುಕೋರೇನ್ ಜಡ್ಜ್ ಮನ್ಪರ ಅಪ್ಪುಜಿ ಅಕ್ಲೇನ್ ತೂನಾಗ ಅಯ್ಯೋ ಎನ್ನ ಸೈಡ್ ಹಿಡ್ದು ಒಂಚೂರು ವೀಕ್ ಆವಾದ ಅನ್ನ ಮಲ್ಪೋಲ್ ನರ್ವಸ್ನೆಸ್ ಉಂಡು ಕಾನ್ಫಿಡೆನ್ಸ್ ಉಂಡು ಬಟ್ ಓವರ್ ಕಾನ್ಫಿಡೆನ್ಸ್ ಇಜ್ಜಿ ಓವರ್ ನರ್ವಸ್ನೆಸ್ ಇಜ್ಜಿ ಇರಲ್ಲ ಎಂಕ್ಲ ಫೈನ್ ಬೆಟರ್ ಉಲ್ಲ ಎಂಕ್ಲ ಫೈನ್ ಓಕೆ ಯಾ ಐ ವಿಲ್ ಗಿವ್ ಅವರ್ ಬೆಸ್ಟ್ ಯಾ ದಟ್ಸ್ ಅ ಸ್ಪಿರಿಟ್ ಸೊ ಖಂಡಿತ ನಮಕ್ ಓವರ್ ಕಾನ್ಫಿಡೆಂಟ್ ಲೈಜಿ ನಮ್ಮ ಬೆಸ್ಟ್ ನಮ್ಮ ಕೊರ್ರೆ ರೆಡಿ ಆತ ಬಾಕಿದಾಕ್ಲೇನ್ ತೂನಾಗ ಉಲ ಹಿಡ್ದು ಒಂಚೂರು ಪೋಡ್ಗೆ ನರ್ವಸ್ನೆಸ್ ಪನ್ಪುನ ಉಂಡು ಅವೇನು ಖಂಡಿತ ಎಂಕ್ಲು ಗೆಂದು ಆಪನಂದುಲೇರು ಫೈನಲಿ ಬಾಕಿದ ಕಂಟೆಸ್ಟೆಂಟ್ ಹಾಕ್ಲಿ ದಾದ ಪನ್ಯರ ಇಷ್ಟಪಡುವಾರು ಪೂರ ಅರೆ ಕಮಾನ್ ಯಾರ್ ಈತು ಪೊರ್ಲು ಎನರ್ಜೆಟಿಕ್ ಆದ ಉಲ್ಲರ್ ನಿಕುಲು ಆಲ್ ದ ಬೆಸ್ಟ್ ಪನ್ಪನ ಪಂಡ್ ಎಂಕ್ಲು ಬಾಯ್ಡ್ ಮಾತ್ರ ತೋಜಾಡು ಪರ್ಫಾರ್ಮೆನ್ಸ್ ತೋಜಾಡು ಸೊ ಹಾ ಬಾಯ್ಡ್ ಮಾತ್ರ ಅತ್ತಿಗೆ ಪರ್ಫಾರ್ಮೆನ್ಸ್ ತೋಜವರಿಗೆ ಖಂಡಿತ ಮಕ್ಳನ್ ತೂನಾಗ ಅಂಚನೆ ತೋಜೊಂದುಂಡು ಎನಿವೇಸ್ ಆಲ್ ದ ಬೆಸ್ಟ್ ನಿಕ್ಲೆಗೆ ಉಲಾಡಿಪುನ ಅಂಚಿನ ಕಂಟೆಸ್ಟೆಂಟ್ ಹಾಕ್ಲಿಗೆ ಸರಿಯಾದ ಟಕ್ಕರ್ ಕೊಡ್ದು ದಿ ಬೆಸ್ಟ್ ಎಂದು ಎನ್ನೊಲ್ಲೆ ಓಕೆನಾ ಓಕೆ ಆಲ್ ದ ಬೆಸ್ಟ್ ನಿಕ್ಲೆ ಪೂರ ರೆಗ್ಲಾ ಗೆಟ್ ಇನ್ ಥ್ಯಾಂಕ್ ಯು ತಾಂಡವಂ ತಕಿಟ ದಿಮಿ ತಾಂಡವಂ
சாம்பலை சாம்பலதை உடலில் பூசிக்கொண்டு கைலைநாதன் வரும் தாண்டவம். ஜனனம் தாண்டி வந்து மரணம் வேண்டி வந்து இறைவன் ஆடி வரும் தாண்டவம். தக்கிட்ட திமி தக்கிட்ட தக்கிட்ட திமி தக்கிட்ட தக்கிட்ட திமி தாண்டவம். இரவு நடுங்கிவிட பகலும் ஒடுங்கிவிட சுழன்று சுழன்று வரும் தாண்டவம். இறுகி இறுகி ஒரு இரும்பை போல மனம் திருகி தேடி வரும் தாண்டவம். தக்கிட்ட தக்கிட்ட தக்கதா தக்கிட்ட தக்கிட்ட தக்கதா தக்கிட்ட தக்கிட்ட திமி தக்கிட்ட தக்கிட்ட திமி தக்கிட்ட தக்கிட்ட திமி தாண்டவம். ஊழி காத்தடிக்க ஆழி கூத்தடிக்க அகிலம் நடுங்கிவிடும் தாண்டவம். பாவம் செய்தவனை கோபம் கொண்டு ஒரு சாபம் தீர்க்க வரும் தாண்டவம். தர்மம் காப்பு நடனம், இது நியாயம் வெல்லும் தருணம். ரத்தம் பருகும் நடனம், இதன் முற்றுப்புள்ளி மரணம். தகிட்ட தகிட்ட தகதா தகிட்ட தகிட்ட தகதா தக்கிட்ட தக்கிட்ட திமி தக்கிட்ட தக்கிட்ட திமி தக்கிட்ட தக்கிட்ட திமி தாண்டவம். பிரளய தாண்டவம். தீமை கொள்வதற்கு சிவனின் கோபம் இந்த தாண்டவம். சிவதாண்டவம் 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 Hello. Hello, sir. All are from Mangalore? Puttur. Puttur. Okay, good. Very good performance. By the way, what you wanted to depict in this one? Is it a chronicle of Shiva or only Shiva Tandava? Only Shiva Tandavam, sir. Okay. And we did the Daksha Yajna Rupak as well. In between, right. Okay, very good. I like the expression, the one who's holding the mic. Thank you, sir. Very good. It doesn't mean that all the others were bad. Everybody were equally good, but she was standing out. You all were very good. Thank you, sir. Thank you so much. Hi. Hello, ma'am. You all were amazing. Thank you. Your expression was outstanding. Thank you. Believe me or not. Okay, so do you all have a team, or are you all running a studio or something in Puttur, or is it just a... We have just finished our second PU. Okay. Everyone. Okay, very nice. So you all don't have a studio as such. You all learn by yourselves? How do you all learn dance? Actually, our team is from Sai Sama Creators. Okay. Suresh Shetty is the organizer of that. Okay. So we are from that team. Okay, That's fine. our team. All the best. You all were very nice. Thank you, ma'am. Thank you. ಓಕೆ ವೀಕ್ಷಕರೇ, ಒಂದು ಅದ್ಭುತವಾಗಿರುವಂತಹ ಪರ್ಫಾರ್ಮೆನ್ಸ್ ನ ಕೊಟ್ಟು ಬಂದಿರುವಂತಹ ತ್ರಿಶೂಲ ಮಣಿಗಳು ಇಲ್ಲಿದ್ದಾರೆ. ಆಗ್ಲೇ ನನ್ನ ಮಟಾಶ್ ಮಾಡಕ್ಕೆ ಅಂತ ಹೊರಟಿದ್ರು, ಬಟ್ ಇವಾಗ ಹೆಂಗೆ ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ, ಜಡ್ಜಸ್ ಕಮೆಂಟ್ ಹೆಂಗಿದೆ ಎಲ್ಲಾನು ಕೇಳೋಣ. ಹಾಯ್, ಹೆಂಗಾಯ್ತು? ಸಾರಿ, ಚೆನ್ನಾಗಾಯ್ತು. ಎನರ್ಜಿ ಎಲ್ಲ ಡೌನ್ ಆಯ್ತಾ? ಇಲ್ಲ ಇಲ್ಲ ಅಲ್ವಾ? ಸೊ ಸ್ವಲ್ಪ ಗಟ್ಟಿ ಇರಲಿ. ಓಕೆ, ಪರ್ಫಾರ್ಮೆನ್ಸ್ ಹೆಂಗಾಯ್ತು? ಹೆಂಗ್ ಮಾಡಿದ್ರಿ? ಜಡ್ಜಸ್ ವೆರಿ ಗುಡ್ ಅಂತ ಹೇಳಿದ್ದಾರೆ. ಎಕ್ಸ್ಪ್ರೆಷನ್ ಎಸ್ಪೆಷಲಿ ಅವಳದು ಎಕ್ಸ್ಪ್ರೆಷನ್ ಒಳ್ಳೆ ಇತ್ತು ಅಂತ. ಯಾರ್ದು? ಇವ್ರದು ತುಕೆಪ್ಪೆ ಒಂಜಿ ಎಕ್ಸ್ಪ್ರೆಷನ್ ಕೊಲ್ಲೆ. ಓಕೆ, ರಿಯಲಿ ಎಕ್ಸ್ಪ್ರೆಷನ್ ಮಸ್ತ್ ಪೊರ್ಲು ತೋಜೋಂದುಂಡು, ಖುಷಿ ಆವೊಂದುಂಡು. ಓಕೆ, ಅಂಚನೆ ಸಂಜಯ್ ಸರ್ ದಾದ ಪಂಡೆ ಆರು ಪರ್ಫಾರ್ಮೆನ್ಸ್ ಎಡ್ಡೆ ಎತ್ತುಂಡು, ಎಕ್ಸ್ಪ್ರೆಷನ್ ಎಡ್ಡೆ ಬತ್ತನ್ ಮಾತೇರ್ನಲ್ಲ ನಿಕ್ಲ್ ದಾದ ಜಸ್ಟ್ ಶಿವ ತಾಂಡವ ಮಲ್ತಾರ ಅದು ಸ್ಟೋರಿ ಮಾನ್ಪರ ಅದನ್ನು ತೋಜಾಯರನ್ ಅಂತಾರ ಅಂಚ ಮತ್ತೆ ಕೇಂದ್ರ. ಓಕೆ, ಅವು ಅಕುಲ್ ಕೇಂಡೇರು ನಿಕ್ಲೆಡ ಮೀನ್ಸ್ ಪಂಡ ಯಾ ಮೀನ್ಸ್ ಪಂಡ ಬಂಗುಡೆ ಬೂತಾಯಿ ಬುರ್ದು ರಿಯಲಿ ಕೇಂಡೇರಕು. ಓಕೆ ಫೈನ್, ಅಂತೂ ನಿಕ್ಲ ದಿ ಬೆಸ್ಟ್ ಕೊಡ್ತಾರೆ ನಿಕ್ಲು. ಓಕೆ, ಅಂಚೆನೆ ನಮ್ಮ ಸೋನಲ್ ದಾದ ಬಂಡೇರು
ಸಾರಿ ಎಂಕ್ಲೆನ 100% ಇಜ್ಜಾಂಡು ಓ ಅವು ಬಾರಿ ಗಡ್ತಿಡ್ ಬಾನೋದಿಲ್ಲ ಎಂಕ್ಲೆನ 100% ಇತ್ತು. ತಾ ತ್ರಿಶೂಲ ನಮ್ಮಡ್ದುದ್ದಾಂಡು ಓಕೆ ಅವು ಬಲ್ಲಿಗೆ ನಲ್ಪಿನೆಂಚ ಓ ಮೈ ಗಾಡ್ ತ್ರಿಶೂಲ ನಮ್ಮೆರ್ದು ಉದ್ದ ನಲ್ಪು ನೆಂಚ ಒಂಜಿ ಕೆಲಸ ಮಲ್ದೋಡು ಪಿದೈ ದೀಕ್ಷಿತುಲ್ಲೇರು ಸೊ ಅರ್ನಾಥ ಹೈಟೆಗೆ ನಮ್ಮ ಮಲ್ದ ಬಂತೋಡು ತ್ರಿಶೂಲ. ಓ ಎನಿವೇಸ್ ನೋ ಪ್ರಾಬ್ಲಮ್ ಅಂತೂ ದಿ ಬೆಸ್ಟ್ ನಿಖಿಲ್ ಕೊಡ್ತಾರೆ. ಬೆಸ್ಟ್ ಓಕೆ ದಿ ಬೆಸ್ಟ್ ಅಂತ ಬೆಸ್ಟ್ ಕೊಡ್ತಾರೆ ನಲ್ಲ ಫಿಂಗರ್ ಕ್ರಾಸ್ ಮಲ್ತು ದೀತೇರು. ಎನಿವೇಸ್ ಹೋಪ್ ಫಾರ್ ದಿ ಬೆಸ್ಟ್ ಅದೇ. ಓಕೆ ಸೋನಲ್ ಏನ ಕಮೆಂಟ್ ಮಲ್ತೇರು? ಸರ್ ಸೋನಲ್ ಮಾತೆರೆಗ್ಲ ಎಡ್ಡೆ ಹತ್ತನ್ ಪಂಡೇರು ಅದೇ ಆಸು ಮಾತನ್ ಪಂಡೇರ ಓಕೆ ಮಾತೆರೆಗ್ಲ ಎಡ್ಡೆ ಕಮೆಂಟ್ ಕೊರಿಯರು ಹೊಸ ಮಾತನ್ನು ಪಂಡೇರನ್ನು. ಓಕೆ ಫೈನ್ ಅಂತೂ ನಿಕ್ಲಾ ಬೆಸ್ಟ್ ಪರ್ಫಾರ್ಮೆನ್ಸ್ ನಿಕ್ಲಾ ಸೈಡ್ ಇಟ್ಕೊಡ್ತಾರೆ ಅಂಚೆನೆ ಬಲೆನ್ನ ಅಕ್ಲೆಗೆ ಸಪೋರ್ಟ್ ಮಲ್ದಿನ ರಡ್ ಫ್ರೆಂಡ್ಸ್ನಾಗ್ಲುಲ್ಲೇರು. ಸೊ ಎಂಚ ಇರ್ನ ಟೀಮ್ ಮೆಂಬರ್ಸ್ ಎಂಚ ಪರ್ಫಾರ್ಮ್ ಮಲ್ತೇರು? They performed well. I don't know Tulu. I can only understand. Okay, fine. So they did well, but next time, if we get to the next round, we'll improve it and we'll rock the floor for sure. ಸೊ ನಿಮ್ಗೆ ಅನ್ಸುತ್ತಾ ಅವರು ನೆಕ್ಸ್ಟ್ ರೌಂಡ್ಗೆ ಸೆಲೆಕ್ಟ್ ಆಗ್ತಾರೆ ಅಂತ? ಶೂರ್, ಯಾಕೆಂದರೆ ಕ್ರಿಯೇಟಿವ್ ಆಗಿ ಮಾಡ್ಯಾರೆ ಹೊಸತು ತಾಂಡವ ಅನ್ನುತ್ತೆ, ಯಾಕೆಂದರೆ ಕಾಸ್ಟ್ಯೂಮ್ ಎಲ್ಲ ಒಳ್ಳೆ ಇತ್ತು, ಹಾಗೆ ಸೆಲೆಕ್ಟ್ ಆಗ್ತಾರೆ ಅಂತ ಕಾನ್ಫಿಡೆನ್ಸ್ ಉಂಟು. ಭಾರಿ ಪೊರ್ಲಿಡೆ ತೆಲ್ತೊಂದು ಪನ್ನೇರು ತೆಲಿಕೆತ್ತು ನಾ ಖುಷಿ ಅಂಡ್ ಎನಿವೇಸ್ ಆಲ್ ದ ಬೆಸ್ಟ್ ಗೈಸ್, ಹೋಪ್ ಫಾರ್ ದಿ ಬೆಸ್ಟ್. ಓಕೆ ಥ್ಯಾಂಕ್ ಯು ಸೋ ಮಚ್. It was a refreshing performance for me. रात तुझे क्या याद रहेगी, हाथ में तेरे राख रहेगी. People who will be viewing this, it's a message to every girl that we need to be strong. ಅವೊಂಜಿ ಸ್ಟೇಜ್ ಯೂಟಿಲೈಸ್ ಎಂಚ ಮಲ್ಪ ಅಂತ ಎಂಕ್ ಬೋಕ ನಮ್ಮ ಟೀಮ್ ದಕ್ಕಲು ಗೊತ್ತುಂಡು ಆತ ನಮ್ಮ ಎಫರ್ಟ್ ಕು ಪಾಡುವ. Maestro Productions presents in association with Namma TV, hence Dare to Dance, powered by Nisargalaya Brahmi Oil, Gadi Detergent, Bhumi Villas, Propipo.com, co-sponsored by Maestro Interior, Ace Promoters and Developers, Merger Soda, Aruna Masala, Mcar.com, Sun Premium Refined Sunflower Oil, associate sponsor, Replica Hair Replacement, Nanturu, Saumya Travels, JP Lights and Appliances, Master for Quality Baking, Event Partner RDC, Venue Partner Forum Fizo Mall, Costume Partner Off Limits, Web Partner NewsKarnataka.com.